ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣದಲ್ಲಿ ಪಾಲ್ಘಾಟ್, ಮೈಸೂರು ಮತ್ತು ಕೊಂಕಣ್ ರೈಲ್ವೇಸ್ಗೆ ಸಂಬಂಧಿಸಿದ ಸಮಸ್ಯೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ರೈಲ್ವೆ ಜಂಕ್ಷನ್ನಲ್ಲಿ ಆನ್ಲೈನ್ ಟ್ಯಾಕ್ಸಿಗಳ ಹಾವಳಿಯಿಂದ ಪ್ರೈವೇಟ್ ಟ್ಯಾಕ್ಸಿಗಳಿಗೆ ಅಪಾರ ನಷ್ಟವಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಡೇಲ್ ವೃತ್ತದಿಂದ ರೈಲ್ವೆ ಸೇತುವೆಯವರೆಗೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆಯಾಗಬೇಕು. ಜೋಕಟ್ಟೆ ರೈಲ್ವೆ ನಿಲ್ದಾಣಕ್ಕೆ ಪೇಜಾವರ ರೈಲು ನಿಲ್ದಾಣವೆಂದು ಮರುನಾಮಕರಣವಾಗಬೇಕು. ಜೆಪ್ಪು ಮಹಕಾಳಿ ಪಡ್ಪು ಅಂಡರ್ಪಾಸ್ ಕಾಮಗಾರಿ ಶೀಘ್ರದಲ್ಲಿ ಆರಂಭಿಸಬೇಕು ಮತ್ತು ಮರವೂರು ರೈಲ್ವೆ ಹಳಿ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸಬೇಕು ಎನ್ನುವ ಎಲ್ಲಾ ವಿಚಾರಗಳನ್ನು ರೈಲ್ವೆ ಅಧಿಕಾರಿಗಳ ಹಾಗೂ ರೈಲ್ವೆ ಇಂಜಿನಿಯರ್ಗಳ ಸಮ್ಮುಖದಲ್ಲಿ ಚರ್ಚಿಸಲಾಯಿತು. 47 ವರ್ಷದಿಂದ ತಮಗೆ ಗೊತ್ತಿದೆ ಸರ್, 47 ವರ್ಷದಿಂದ ನಾವು ಅಲ್ಲಿ ಟೂರಿಸ್ಟ್ ಸೇವೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ರೀತಿಯಿಂದ ಇಷ್ಟವರೆಗೆ ಈ ದಿನದವರೆಗೆ ನಮ್ಮಲ್ಲಿ ಯಾವುದೇ ಒಂದು ತಪ್ಪು ಗ್ರಹಿಕೆ ಅಥವಾ ತಪ್ಪು ಸಂದೇಶ ಸಾರ್ವಜನಿಕರಿಗೆ ಈ ತನಕ ಹೋಗಲಿಲ್ಲ. ಆದರೆ ಕೆಲವು ದಿನಗಳಿಂದ ನಮ್ಮಲ್ಲಿ ಆನ್ಲೈನ್ ಟ್ಯಾಕ್ಸಿಗಳು ಬಂದು ತುಂಬ ತೊಂದರೆಗಳನ್ನು ಕೊಡ್ತಾ ಇದೆ ಸರ್. ನಿಮ್ಮ ಗಮನಕ್ಕೆ ನಾವು ತಂದಿದ್ದೇವೆ. ಇದರಿಂದ ಆನ್ಲೈನ್ ಟ್ಯಾಕ್ಸಿ ಹೇಗಂತ ಹೇಳಿದ್ರೆ ಆನ್ಲೈನಲ್ಲೇ ಬುಕ್ ಮಾಡಿ ಬಾಡಿಗೆ ಮಾಡುವಂಥದ್ದು, ಅವರಿಗೆ ಯಾವುದೇ ಒಂದು ಬೂತ್ ಆಗುವಂಥದ್ದು, ಒಂದು ಆಫೀಸ್ ಆಗುವಂಥದ್ದು ಎಲ್ಲಿ ಕೂಡ ಇಲ್ಲ ಸರ್. ಅದು ನಮ್ಮ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಸರ್. Moreover, sir, whatever water flow is posed, there is a pillar constructed in between the water canal itself. That was really unscientific. Whole public has already suffered a lot because of that. Okay, second time we asked to open the sideways. That was also not done. Now the signal cables are blocking it continuously. I can go visit with you today and somebody can show it. At least the public can decide also what is the side. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್, ಕೊಂಕಣ್ ರೈಲ್ವೇಸ್ ಅಧಿಕಾರಿ ಪಿಎಸ್ ಚಮ್ಮಿ, ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.